ಕರ್ನಾಟಕದ ಮಹಾನ್ ಜನಗಳೇ, ನಿಮಗೊಂದು ಸಂತೋಷದ ಸುದ್ದಿ. ಕೇರಳದ ಕೆಲವೊಂದು ಕಮ್ಯುನಿಸ್ಟ್ ಪಕ್ಷದ ವ್ಯಕ್ತಿಗಳು ಈಗ ಧರ್ಮಸ್ಥಳವನ್ನ ಸಂಪೂರ್ಣವಾಗಿ ನಾಶ ಮಾಡಲು ಮುಂದಾಗಿದ್ದಾರೆ. ಧರ್ಮಸ್ಥಳ ಈಗಾಗಲೇ ಕಳಂಕ ಹೊತ್ತಿದಂತಹ ಒಂದು ಪ್ರದೇಶವಾಗಿದೆ. ಈಗ ಮುಂದಿನ ಟಾರ್ಗೆಟ್ ಆಗಲೇ ರೆಡಿಯಾಗಿ ಹೋಗಿದೆ. ಹೌದು, ಅದುವೇ ಗುರು ರಾಯರ ಮಂತ್ರಾಲಯ. ಈಗಾಗಲೇ ಧರ್ಮಸ್ಥಳವನ್ನ ಹಾಳು ಮಾಡದಂತಹ, ಅಪಪ್ರಚಾರ ಮಾಡದಂತಹ ಕೆಲವು ಜನ ಈಗಾಗಲೇ ಮಂತ್ರಾಲಯದಲ್ಲಿ ಗ್ರೌಂಡ್ ವರ್ಕ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಇವರಿಗೆಲ್ಲ ಈಗಾಗಲೇ ಫಂಡಿಂಗ್ ಕೂಡ ಬಂದಾಗಿದೆ. ನೀವೇ ಯೋಚನೆ ಮಾಡಿ, ಇವರು ಮಾಡುವ ಕೆಲಸದಿಂದ ಇಷ್ಟೆಲ್ಲ ಹೇಗೆ ಇವರು ಧರಣಿಯನ್ನ ಮಾಡುತ್ತಾರೆ, ವಿಡಿಯೋಗಳನ್ನ ಮಾಡುತ್ತಾರೆ ಹಾಗೂ ಜನರನ್ನ ಕೂಡಿಸುತ್ತಾರೆ. ಇವರಿಗೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋ ವಿಚಾರ ನಮ್ಮ ಜನಗಳಿಗೆ ಇನ್ನೂವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಮ್ಮ ಜನರು ನಿಜಕ್ಕೂ ಅತಿ ಬುದ್ಧಿವಂತರಂತಾನೆ ಹೇಳಬಹುದು. ಕೇವಲ ಇನ್ನೂ 1 ತಿಂಗಳು ವೇಟ್ ಮಾಡಿ, ಆಗಲೇ ಮಂತ್ರಾಲಯ ಇವರ ಮುಂದಿನ ಟಾರ್ಗೆಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಮಂತ್ರಾಲಯಕ್ಕೆ ಕೆಟ್ಟ ಹೆಸರು ತಂದು ರಾಯರನ್ನು ಕೂಡ ಇದೇ ರೀತಿ ಮಾಡಬೇಕೆನ್ನುವುದು ಇವರ ದುರುದ್ದೇಶವಾಗಿದೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರವೇ ಆಗಲೇ ಪ್ರಾರಂಭವಾಗಿ ಬಿಟ್ಟಿದೆ. ನಿಮಗೇನು ಗೊತ್ತು ರಾಯರ ಚಮತ್ಕಾರಗಳು? ನಿಮಗೇನು ಗೊತ್ತು ರಾಯರ ಪವಾಡಗಳು? ಒಬ್ಬ ಬ್ರಿಟಿಷ್ ಅಧಿಕಾರಿಯೇ ರಾಯರ ಚಮತ್ಕಾರವನ್ನ ಕಂಡು ಅವರಿಗೆ ತನ್ನನ್ನು ತಾನು ಒಪ್ಪಿಸಿದ ಕತೆ ನಿಮಗೇನಾದರೂ ಗೊತ್ತಾ? 1671 ಶ್ರಾವಣ ಕೃಷ್ಣ ಪಕ್ಷದ 2ನೇ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ನೂರಾರು ಭಕ್ತರನ್ನು ಉದ್ದೇಶಿಸಿ ವೆಂಕಟೇಶ್ವರನ ಅತ್ಯಂತ ಭಕ್ತಿಗೆ ತಮ್ಮ ಆತ್ಮವನ್ನು ಅರ್ಪಿಸಿ ಸದಾಚಾರದಿಂದ ಬದುಕುವ ಬಗ್ಗೆ ಹಲವಾರು ಸಂದೇಶಗಳನ್ನ ನೀಡಿದ್ದರು ಎಂದು ತಿಳಿದು ಬರುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗ್ರಾಮಕ್ಕೆ ಬಂದಾಗ ತ್ರೇತಾಯುಗದಲ್ಲಿ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರ ಪಾದಗಳ ಹೆಜ್ಜೆಯಿಂದ ಪುನೀತರಾದ ಕಲ್ಲುಗಳಿಂದ ನಿರ್ಮಿಸಲಾದ ಬೃಂದಾವನವನ್ನ ಪ್ರವೇಶಿಸಿದ ನಂತರ ರಾಘವೇಂದ್ರ ಸ್ವಾಮಿಗಳು ಆತ್ಮವನ್ನು ಕಲಕುವ ಭಾಷಣವನ್ನು ಕೂಡ ಮಾಡುತ್ತಾರೆ. ಜಪಮಾಲೆಯನ್ನ ಉರುಳಿಸುವುದನ್ನು ನಿಲ್ಲಿಸಿದ ನಂತರ ತಮ್ಮ ಸುತ್ತಲೂ ಚಪ್ಪಡಿ ಕಲ್ಲುಗಳನ್ನು ಜೋಡಿಸಲು ತಮ್ಮ ಶಿಷ್ಯರಿಗೆ ಕೇಳುತ್ತಾರೆ. ಅವರು ಪ್ರಣವ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದರು ಮತ್ತು ಆಳವಾದ ಸಮಾಧಿಯನ್ನ ಪಡೆಯುತ್ತಾರೆ. ಜಪಮಾಲೆ ನಿಶ್ಚಲವಾದಂತೆಯೇ ಅವರ ಶಿಷ್ಯರು ಅವರ ಸೂಚನೆಯನ್ನ ಅನುಸರಿಸುತ್ತಾರೆ ಮತ್ತು ಅವರ ತಲೆಯವರೆಗೆ ಚಪ್ಪಡಿಗಳನ್ನ ಜೋಡಿಸುತ್ತಾರೆ. ಮೇಲ್ಭಾಗದಲ್ಲಿ ಅವರು 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಒಳಗೊಂಡ ತಾಮ್ರದ ಪೆಟ್ಟಿಗೆಯನ್ನ ಇರಿಸುತ್ತಾರೆ ಮತ್ತು ಹೊದಿಕೆಯ ಚಪ್ಪಡಿಯನ್ನು ಇರಿಸಿ ಅದನ್ನು ಮಣ್ಣಿನಿಂದ ಮುಚ್ಚುತ್ತಾರೆ. ನಂತರ ಅವರು ಸ್ವಾಮೀಜಿಯ ಸುತ್ತಲೂ ನಿರ್ಮಾಣವಾದ ಬೃಂದಾವನದ ಮೇಲೆ 12,000 ವರಾಹಗಳನ್ನ ಸುರಿದಿದ್ದರು. ಇದೇ ಕಾರಣ ರಾಯರ ಚಮತ್ಕಾರಗಳು ಮಂತ್ರಾಲಯದಲ್ಲಿ ಇಂದಿಗೂ ಕೂಡ ನಡೆಯುತ್ತವೆ. ರಾಯರನ್ನು ನೆನೆದಾಗ ಆ ಪವಾಡಗಳು ಮುಂದೆ ಕೂಡ ನಡೆಯುತ್ತದೆ ಎಂದು ನಂಬಲಾಗಿದೆ. ಹಿಂದೆ ಒಮ್ಮೆ ತಂಜಾವೂರು ಜಿಲ್ಲೆಯ ಕುಂಭಕೋಣದಲ್ಲಿ 12 ವರ್ಷಗಳ ನಿರಂತರ ಬರಗಾಲ ಸಂಭವಿಸಿತು ಮತ್ತು ತಂಜಾವೂರದ ನಾಯಕರ ಆಳ್ವಿಕೆಯಲ್ಲಿ ಸೆವಪ್ಪ ನಾಯಕ ಆಧ್ಯಾತ್ಮಿಕ ಸಹಾಯವನ್ನು ಪಡೆಯಲು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಸಂಪರ್ಕಿಸುತ್ತಾನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೆಲವು ಯಜ್ಞಗಳನ್ನ ಮಾಡಿ ಮಳೆ ದೇವರನ್ನು ಆಹ್ವಾನಿಸುವಂತೆ ಕೋರುತ್ತಾರೆ. ಆಧ್ಯಾತ್ಮಿಕ ವಿಧಿಗಳನ್ನು ನೆರವೇರಿಸಿದ ತಕ್ಷಣ ಆ ಪ್ರದೇಶವು ನಂಬಲಾರದಷ್ಟು ಅಭಿವೃದ್ಧಿ ಹೊಂದಿತ್ತು. ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಆ ರಾಜ ಮಠಕ್ಕೆ ರತ್ನದ ಆಹಾರವನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಜ್ಞದಲ್ಲಿ ರಾಜನು ಕಾಣಿಕೆಯಾಗಿ ನೀಡಿದ ಹಾರವನ್ನ ಅರ್ಪಿಸುತ್ತಾರೆ. ಇದನ್ನು ಕಂಡು ರಾಜನು ಕೋಪಗೊಳ್ಳುತ್ತಾನೆ ಮತ್ತು ತಕ್ಷಣವೇ ತನ್ನ ಸಿಟ್ಟನ್ನ ವ್ಯಕ್ತಪಡಿಸುತ್ತಾನೆ. ಇದನ್ನು ಅರಿತ ಸ್ವಾಮೀಜಿಗಳು ಪುಣ್ಯಾತ್ಮನ ಅಗ್ನಿಯಲ್ಲಿ ಕೈ ಹಾಕಿ ರಾಜನು ಕೊಟ್ಟ ಹಾರವನ್ನ ಅದೇ ಸ್ಥಿತಿಯಲ್ಲಿ ಹಿಂಪಡೆಯುತ್ತಾರೆ. ರಾಜನು ನೀಡಿದ ಹಾರವಾಗಲಿ ಅಥವಾ ಸ್ವಾಮೀಜಿಗಳ ಕೈಗಳಾಗಲಿ ಬೆಂಕಿಯಲ್ಲಿ ಇಟ್ಟಾಗ ಯಾವುದೇ ಹಾನಿ ಆಗಿರಲಿಲ್ಲ. ಈ ಘಟನೆಯು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೇಷ್ಠತೆಯನ್ನ ಪ್ರದರ್ಶಿಸಿತು ಮತ್ತು ತಂಜಾವೂರಿನ ರಾಜನನ್ನು ಅವರ ಆಳವಾದ ಭಕ್ತನಾಗಿ ಮಾಡಿತ್ತು. ಹಿಂದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರವಾಸದಲ್ಲಿದ್ದಾಗ ಯುವ ಕುರುಬನನ್ನ ಭೇಟಿಯಾಗುತ್ತಾರೆ. ಸ್ವಾಮೀಜಿ ಅವನನ್ನ ಆಶೀರ್ವದಿಸುತ್ತಾರೆ ಮತ್ತು ಕಷ್ಟದ ಸಮಯದಲ್ಲಿ ಅವರನ್ನ ಸ್ಮರಿಸುವಂತೆ ಕೂಡ ಹೇಳುತ್ತಾರೆ. ಕೆಲವು ದಿನಗಳ ನಂತರ ಸ್ಥಳೀಯ ಅದೋನಿಯ ನವಾಬನು ತನ್ನ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದನು. ಅಲ್ಲಿ ಯುವ ಕುರುಬನು ತನ್ನ ಕುರಿಗಳನ್ನ ಮೇಯಿಸುತ್ತಿದ್ದನು. ಕೂಡಲೇ ಒಬ್ಬ ರಾಯಭಾರಿ ಬಂದು ಒಂದು ಪತ್ರವನ್ನ ನವಾಬನಿಗೆ ಕೊಡುತ್ತಾನೆ. ನವಾಬನಿಗೆ ಸ್ಥಳೀಯ ಭಾಷೆ ಆಗಲಿ, ತೆಲುಗು ಆಗಲಿ ಅಥವಾ ಕನ್ನಡವಾಗಲಿ ಓದಲು ಬರೆಯಲು ಸಾಧ್ಯವಿರಲಿಲ್ಲ.
ಅವನು ಆ ಪತ್ರದ ವಿಷಯವನ್ನು ವಿವರಿಸಲು ಯಾರನ್ನಾದರೂ ಹುಡುಕುತ್ತಾನೆ. ಅವರು ಆ ಪತ್ರವನ್ನು ಓದಲು ಕುರಿ ಸಾಕುವನನ್ನ ಕೇಳುತ್ತಾರೆ. ಆದರೆ ಅವನು ಅನಕ್ಷರಸ್ಥನಾಗಿದ್ದನು ಮತ್ತು ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ತನ್ನ ದುಃಖವನ್ನ ವ್ಯಕ್ತಪಡಿಸುತ್ತಾನೆ. ಕುರುಬನು ನವಾಬನ ಆದೇಶವನ್ನ ಉಲ್ಲಂಘಿಸಿದ್ದಾನೆ ಎಂದು ಭಾವಿಸಿ ನವಾಬನು ಅವನನ್ನ ಶಿಕ್ಷೆ ಕೊಡಲು ಮುಂದಾಗುತ್ತಾನೆ. ಆಗ ತನ್ನ ಪ್ರಾಣ ಭಯದಿಂದ ಕುರುಬನು ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥಿಸುತ್ತಾನೆ. ಹೀಗೆ ಪ್ರಾರ್ಥಿಸುತ್ತಿದ್ದಂತೆಯೇ ತನ್ನ ಕೈಯಲ್ಲಿದ್ದ ಪತ್ರವನ್ನು ತನ್ನಂತಾನೇ ಓದಲು ಪ್ರಾರಂಭಿಸುತ್ತಾನೆ. ಅವನ ಆಶ್ಚರ್ಯಕ್ಕೆ ಅವನು ನಿರರ್ಗಳವಾಗಿ ಪತ್ರವನ್ನ ಓದುತ್ತಾನೆ ಮತ್ತು ನವಾಬನನ್ನ ಪ್ರಭಾವಿತನನ್ನಾಗಿ ಮಾಡುತ್ತಾನೆ. ಮುಂದೆ ಈ ಕುರುಬನನ್ನೇ ನವಾಬನು ತನ್ನ ಆಸ್ಥಾನದಲ್ಲಿ ತನ್ನ ಹಲವಾರು ಕೆಲಸಗಳಿಗಾಗಿ ನೇಮಿಸುತ್ತಾನೆ. ಮುಂದೆ ಈ ಕುರುಬನಿಂದಲೇ ಆದೋನಿಯ ನವಾಬನಿಗೆ ರಾಘವೇಂದ್ರ ಸ್ವಾಮಿಯ ಬಗ್ಗೆ ತಿಳಿಯುತ್ತದೆ. ಈ ಘಟನೆಯ ನಂತರ ವರ್ಷಗಳು ಕಳೆದಾಗ ನವಾಬನಿಗೆ ಸ್ವಾಮೀಜಿಯವರನ್ನು ಖುದ್ದಾಗಿ ಭೇಟಿ ಮಾಡುವ ಅವಕಾಶ ಕೂಡ ಸಿಗುತ್ತದೆ. ರಾಘವೇಂದ್ರ ಸ್ವಾಮಿಗಳಿಗೆ ಗೌರವ ಸಲ್ಲಿಸುವ ಬದಲು ನವಾಬನು ಕುತಂತ್ರದ ಯೋಜನೆಯನ್ನು ಹೊಂದುತ್ತಾನೆ. ಅವನು ಸ್ವಾಮೀಜಿಯ ಆಧ್ಯಾತ್ಮಿಕ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ ಮತ್ತು ಹಿಂದೂ ಪದ್ಧತಿಯ ಪ್ರಕಾರ ಸಂದರ್ಶನದ ಸಂತರಿಗೆ ಸಾಂಪ್ರದಾಯಿಕವಾಗಿ ಭಿಕ್ಷೆಯನ್ನು ಅರ್ಪಿಸುವ ಬದಲು ಅವರು ನೈವೇದ್ಯವಾಗಿ ತುಂಡು ಬಟ್ಟೆಯಲ್ಲಿ ಮುಚ್ಚಿದ ಕುರಿಯ ಮಾಂಸವನ್ನ ಭಕ್ಷ್ಯಗಳ ತಟ್ಟೆಯಲ್ಲಿ ಇರಿಸಿ ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯವಾಗಿ ಹಾಗೂ ಅದನ್ನು ಭೇಟಿಯಾಗಿ ಕೊಡಲು ನಿರ್ಧರಿಸುತ್ತಾನೆ. ರಾಘವೇಂದ್ರ ಸ್ವಾಮಿಗಳು ಸೇವಿಸುವ ನೀಡಲಾದ ಯಾವುದನ್ನಾದರೂ ಶುದ್ಧೀಕರಿಸುವ ಅಭ್ಯಾಸವಾಗಿ ಸ್ವಾಮೀಜಿ ತಮ್ಮ ಕಮಂಡಲದಿಂದ ಪವಿತ್ರ ನೀರನ್ನ ಸಿಂಪಡಿಸುತ್ತಾರೆ ಮತ್ತು ನಂತರ ಅವರು ತಟ್ಟೆಯನ್ನು ತೆರೆಯುತ್ತಾರೆ. ತಟ್ಟೆಯಲ್ಲಿ ಹಣ್ಣುಗಳು ತುಂಬಿದ್ದನ್ನು ನೋಡಿ ನವಾಬನು ಗಾಬರಿಯಾಗುತ್ತಾನೆ ಹಾಗೂ ಮೂಕ ವಿಸ್ಮಿತನಾಗುತ್ತಾನೆ. ಕಾರಣ ಆ ತಟ್ಟೆಯಲ್ಲಿ ಅವನು ತಂದಿದ್ದು ಮೇಕೆಯ ಹಾಗೂ ಕುರಿಯ ಮಾಂಸವಾಗಿತ್ತು. ಬಟ್ಟೆಯನ್ನು ತೆಗೆದಾಗ ಹೂಗಳನ್ನು ಕಂಡು ನಿಜಕ್ಕೂ ಅವನು ಆಶ್ಚರ್ಯಚಕಿತನಾಗಿದ್ದನು. ಆಗ ಅವನಿಗೆ ಗೊತ್ತಾಗಿದ್ದು ರಾಘವೇಂದ್ರ ಸ್ವಾಮಿಗಳ ಪವಾಡ. ತಪ್ಪಿಸಿದ ಭಾವನೆಯಿಂದ ನವಾಬನು ಕ್ಷಮೆ ಯಾಚಿಸುತ್ತಾನೆ ಮತ್ತು ಅವನು ಅವರ ಕಟ್ಟ ಭಕ್ತನಾಗುತ್ತಾನೆ. ಇಂತಹದೇ ಇನ್ನೊಂದು ಪವಾಡ 1800ರಲ್ಲಿ ಬಳ್ಳಾರಿಯ ಕಲೆಕ್ಟರ್ ಥಾಮಸ್ ಮುನ್ರೋ ಅವರ ಜೊತೆ ನಡೆಯುತ್ತದೆ. ಅವರು ಮಠ ಮತ್ತು ಮಂತ್ರಾಲಯದ ಗ್ರಾಮದಿಂದ ಸಂಪೂರ್ಣ ಹಣವನ್ನು ಸಂಗ್ರಹಿಸಲು ಮದ್ರಾಸ್ ಸರ್ಕಾರದಿಂದ ಆದೇಶ ಬಂದಿತ್ತು. ಆದಾಗ್ಯೂ ಕಂದಾಯ ಅಧಿಕಾರಿಗಳು ಆದೇಶವನ್ನು ಅನುಸರಿಸಲು ವಿಫಲರಾಗಿದ್ದರು. ಯಾಕಂದ್ರೆ ಯಾವುದೇ ಅಧಿಕಾರಿಯಾಗಲಿ ಯಾವುದೇ ವ್ಯಕ್ತಿಯಾಗಲಿ ಮಂತ್ರಾಲಯದಿಂದ ಕಂದಾಯವನ್ನು ಸ್ವೀಕರಿಸಲು ಮನಸ್ಸು ಮಾಡುತ್ತಿರಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಥಾಮಸ್ ಮುನ್ರೋ ಸ್ವಂತ ತಾನೇ ಮಂತ್ರಾಲಯಕ್ಕೆ ಭೇಟಿ ಕೊಡಲು ಮುಂದೆ ಆಗುತ್ತಾನೆ ಹಾಗೂ ತನಿಖೆಯನ್ನು ಮಾಡಲು ಆ ಮಠಕ್ಕೆ ಬರುತ್ತಾನೆ. ಥಾಮಸ್ ಮುನ್ರೋ ಮಂತ್ರಾಲಯದ ಬೃಂದಾವನವನ್ನು ಭೇಟಿ ಕೊಡುವ ಮೊದಲು ತನ್ನ ಚಪ್ಪಲಿಯನ್ನ ಹಾಗೂ ತನ್ನ ಶೂ ಅನ್ನ ತೆಗೆದು ಮಂತ್ರಾಲಯದ ಬೃಂದಾವನವನ್ನ ಎಂಟರ್ ಮಾಡುತ್ತಾನೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಹತ್ತಿರ ಬಂದಾಗ ಅವನಿಗೆ ಒಂದು ವಿಚಿತ್ರವಾದ ಅನುಭವ ಆಗುತ್ತದೆ. ಇದ್ದಕ್ಕಿದ್ದ ಹಾಗೆ ಬೃಂದಾವನದಿಂದ ರಾಯರು ಇಂಗ್ಲಿಷಿನಲ್ಲಿಯೇ ಥಾಮಸ್ ಮುನ್ರೋ ಜೊತೆ ಮಾತನಾಡುವ ಅವನಿಗೆ ಅನುಭವವಾಗುತ್ತದೆ. ಥಾಮಸ್ ಮುನ್ರೋ ಈ ಎಲ್ಲ ಮಾತುಗಳನ್ನ ಕೇಳಿದ ನಂತರ ನಿಜಕ್ಕೂ ಅಚ್ಚರಿ ಪಡುತ್ತಾನೆ ಹಾಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಇನ್ನು ಮುಂದೆ ಯಾರೂ ಕೂಡ ಮಂತ್ರಾಲಯದಿಂದ ತೆರಿಗೆಯನ್ನು ತೆಗೆದುಕೊಳ್ಳಬಾರದೆನ್ನುವ ಒಂದು ನೋಟಿಸ್ ಅನ್ನು ಕೂಡ ಅಲ್ಲಿಯ ಅಧಿಕಾರಿಗಳಿಗೆ ನೀಡುತ್ತಾನೆ. ಅಲ್ಲಿಯ ಭಕ್ತರಿಗೂ ಹಾಗೂ ಅಲ್ಲಿಯ ಪುರೋಹಿತರಿಗೂ ಕೂಡ ಇದು ಆಶ್ಚರ್ಯವಾಗುತ್ತದೆ. ಯಾಕಂದ್ರೆ ಇಲ್ಲಿಯವರೆಗೂ ಇಷ್ಟು ಪೂಜೆಗಳನ್ನು ಮಾಡಿದರೂ ರಾಘವೇಂದ್ರ ಸ್ವಾಮಿಗಳು ಎಂದಿಗೂ ಕೂಡ ಈ ರೀತಿ ಬಂದು ಸಂದರ್ಶನ ನೀಡಲಿಲ್ಲ ಎನ್ನುವುದು ಎಲ್ಲರನ್ನೂ ಅಚ್ಚರಿ ಮೂಡಿಸುತ್ತದೆ. ಇಂದಿಗೂ ಕೂಡ ಥಾಮಸ್ ಮುನ್ರೋನ ಕುಟುಂಬದವರು ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಆಗಾಗ ಭೇಟಿ ಕೊಡುವ ಹಲವಾರು ಉದಾಹರಣೆಗಳನ್ನ ನಾವು ಕೇಳಿದ್ದೇವೆ. ಈ ರೀತಿ ನಡೆದ ನಂತರ ಥಾಮಸ್ ಮುನ್ರೋ ಭಾರತದಲ್ಲಿ ಇರುವವರೆಗೂ ಪ್ರತಿ ವರ್ಷಕ್ಕೆ ಒಮ್ಮೆ ಬೃಂದಾವನಕ್ಕೆ ಭೇಟಿ ಕೊಟ್ಟು ರಾಯರ ಆಶೀರ್ವಾದವನ್ನ ಪಡೆಯುತ್ತಿದ್ದನು ಎಂದು ಹೇಳಲಾಗಿದೆ. ನೋಡಿದಿರಾ ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳ ಪವಾಡ ಇದು ಕೇವಲ ಇತಿಹಾಸದಲ್ಲಿ ಮಾತ್ರ ನಡೆದಿಲ್ಲ, ಇದು ಇಂದಿಗೂ ಕೂಡ ನಡೆಯುತ್ತಿದೆ ಎಂದರೆ ನೀವು ನಂಬಲೇಬೇಕು. ನಂಬಿಕೆ ಇದ್ದರೆ ಮಾತ್ರ ನಿಮ್ಮ ಜೊತೆಯೂ ಕೂಡ ಇಂಥ ಪವಾಡಗಳು ನಡೆಯುತ್ತವೆ. ಇಲ್ಲವಾದರೆ ಕೇವಲ ದರ್ಶನ ಪಡೆದು ನೀವು ವಾಪಸ್ ಬರಬೇಕಾಗುತ್ತದೆ. ಒಂದು ವೇಳೆ ನೀವು ನಿಜಕ್ಕೂ ಈ ವಿಡಿಯೋನ ಇಷ್ಟಪಟ್ಟಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ರಾಘವೇಂದ್ರ ಎಂದು ಸಂಬೋಧಿಸಿ. ಇಂತಹದೇ ಅಚ್ಚರಿಯ ಹಾಗೂ ಹಲವಾರು ಪವಾಡ ಭರಿತ ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.